ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘ ಮೂಡುಬಿದ್ರೆ ವಲಯ ಭಂಡಾರಿ ಸಮಾಜ ಸೇವಾ ಸಂಘ ಇವುಗಳ ಆಶ್ರಯದಲ್ಲಿ ದೇರಳಕಟ್ಟೆಯ ಏನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ಉಚಿತ ವೈದ್ಯಕೀಯ ಆರೋಗ್ಯ ತಪಾಸಣೆ ದಂತ ಚಿಕಿತ್ಸಾ ಹಾಗೂ ರಕ್ತದಾನ ಶಿಬಿರ ಮೂಡುಬಿದ್ರೆ ಸಮಾಜ ಮಂದಿರದ ಮೀಟಿಂಗ್ ಹಾಲ್ನಲ್ಲಿ ನಡೆಯಿತು. ಮೂಡುಬಿದ್ರೆ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಕಲಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಒಳ್ಳೆ ಶಿಬಿರ, ಆದಷ್ಟು ಎಲ್ಲರೂ ಇದರ ಉಪಯೋಗ ಪಡ್ಕೊಳ್ಳಿ ಅಂತೇಳಿ ನನ್ನೊಂದು ವಿನಂತಿ. ಕೇಸ್ ಜಾಸ್ತಿ ಆಗ್ತದೆ ಮತ್ತು ಸಿನ್ಸ್ ನಾನೊಂದು ಪಬ್ಲಿಕ್ ಹೆಲ್ತಲ್ಲಿ ಇದ್ದಿದ್ದರಿಂದ ನಂಗೆ ಕೊರೋನಾ ಬಗ್ಗೆ ಸ್ವಲ್ಪ ಹೇಳಲಿಕ್ಕಿತ್ತು. ಕೊರೋನಾ ಇವತ್ತು ಪೇಪರಲ್ಲಿ ಓದಿದ ಪ್ರಕಾರ 18,000 ದಾಟಿದೆಲ್ಲ ಕರ್ನಾಟಕದಲ್ಲಿ, 80 ನಮ್ಮ ದಕ್ಷಿಣ ಕನ್ನಡದಲ್ಲಿ 250 ಆಗ್ತಾ ಇದೆ. ಆಲ್ಮೋಸ್ಟ್ ಇವತ್ತು ಗೊತ್ತಿಲ್ಲ ಎಷ್ಟಾಗ್ತದೆ. ನಮ್ಮ ಮೂಡುಬಿದ್ರೆಯಲ್ಲಿ ನಮ್ಮ CSC ಪರಿಸರದಲ್ಲಿ ಆಲ್ಮೋಸ್ಟ್ 9ಕ್ಕೆ ರೀಚ್ ಆಗಿದ್ದೇವೆ. ನಾವು ಆ ಪರಿಸ್ಥಿತಿಗೆ ಬಂದಿದ್ದೇವೆ. ಸೊ ಇದೆಲ್ಲ ನಮ್ಮದೊಂದು ಚೂರು ನಿರ್ಲಕ್ಷ್ಯ, ನಾವಿಂದ ಹೇಳೋದು ನಿಗ್ಲೆಕ್ಟ್ ಮಾಡಿದ್ದೇವೆ ಸ್ವಲ್ಪ. ಕೊರೋನಾ ಫಸ್ಟ್ ವೇವಲ್ಲಿ ನಾವು ತುಂಬ ಸ್ಟ್ರಿಕ್ಟ್ ಆಗಿದ್ವಿ, ತುಂಬ ಹೆದರಿದ್ದೇವೆ ನಾವೆಲ್ಲ. ನಾನು ಆ್ಯಸ್ ಡಾಕ್ಟರ್ ಈ ಪಬ್ಲಿಕ್ ಹೆಲ್ತ್ ಇದ್ದರೆ ತುಂಬ ನಿಜವಾಗ್ಲೂ ಅವಾಗ ಏನು ಮಾಡಬೇಕಂತ ಗೊತ್ತಿರಲಿಲ್ಲ. ಬಟ್ ಈ ನಿಮಗೆ ಗೊತ್ತು 3 ಸೂತ್ರಗಳು: ಕೊರೋನಾ ಬಾರದಂತೆ, ಮಾಸ್ಕ್ ಹಾಕುವಂಥದ್ದು, ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್, ಒಬ್ಬರಿಂದ ಅಟ್ಲೀಸ್ಟ್ ಒಂದು 6 ಮೀಟರ್ ಇರುವಂಥದ್ದು. ಆ್ಯಕ್ಚುಲಿ ನಾನು ಮಾಸ್ಕ್ ಹಾಕಿ ಮಾತಾಡಬೇಕು, ಅಂದರೆ ಸಾರಿ ವಾಯ್ಸ್. ಮಾಸ್ಕ್ ಬಗ್ಗೆ ಒಂದು ನಾನು ಹೇಳಬೇಕು, ಮಾಸ್ಕ್ ಧರಿಸುವುದು ಇಂಪಾರ್ಟೆಂಟ್ ಅಲ್ಲ. ಈ ವೇಳೆ ಏನಪೋಯ ಕಾಲೇಜು ಆಸ್ಪತ್ರೆಯ 29 ಮಂದಿ ವೈದ್ಯಕೀಯ ಸಿಬ್ಬಂದಿಗಳು ವಿಶೇಷ ದಂತ ಚಿಕಿತ್ಸಾ ಮೊಬೈಲ್ ಘಟಕ ಮತ್ತು ಇತರ ವ್ಯವಸ್ಥೆಗಳೊಂದಿಗೆ ನಡೆಸಿಕೊಟ್ಟ ಉಚಿತ ಆರೋಗ್ಯ ಶಿಬಿರದಲ್ಲಿ ಒಟ್ಟು 178 ಮಂದಿ ಪಾಲ್ಗೊಂಡಿದ್ದು, ಜನರಲ್ ಮೆಡಿಸಿನ್ನಲ್ಲಿ 106, ದಂತ ಚಿಕಿತ್ಸಾ ವಿಭಾಗದಲ್ಲಿ 36 ಮಂದಿ ಹಾಗೂ ರಕ್ತದಾನಿಗಳಾಗಿ 36 ಮಂದಿ ಭಾಗವಹಿಸಿದರು. ಮೂಡುಬಿದ್ರೆ ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಚೆನ್ನಾಗಿ ಇಟ್ಕೊಳ್ಬೇಕಂತೇಳಿ ನಾವೇ ಅದನ್ನು ಪಾಲಿಸಬೇಕು. ಯಾಕಂತೇಳಿದರೆ ನಮ್ಮ ಆರೋಗ್ಯ ಸರಿ ಇಲ್ಲದಿದ್ದರೆ ನಮಗೆ ತೊಂದರೆ, ಹಾಗೆ ಇನ್ನೊಬ್ಬರಿಗೂ ತೊಂದರೆ ಕೊಡದ ಹಾಗೆ ನಮ್ಮ ಆರೋಗ್ಯವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಪಾಲಿಸಿಕೊಳ್ಳೋಣ. ಬ್ಲಡ್ ಡೊನೇಷನ್ ಇದರ ಬಗ್ಗೆ ನಮ್ಮ ವೈದ್ಯಾಧಿಕಾರಿ ಹೇಳಿದರು. ನಿಜವಾಗಿಯೂ ಈ ಒಂದು ಕಾಲದಲ್ಲಿಯೂ ಕೂಡ ಈ ನಮ್ಮ ಅಭಿನಂದನೆ ಸಲ್ಲಿಸುತ್ತಾ, ಮೊನ್ನೆ ಈ ಒಂದು ಆರೋಗ್ಯ ದೃಷ್ಟಿಯಿಂದ ರಕ್ತದಾನ ಮಾಡಿದರೆ 6 ತಿಂಗಳಿಗೆ ಒಂದು ಸಲ ರಕ್ತದಾನ ಮಾಡಿದರೆ ತುಂಬ ಒಳ್ಳೆಯದು. ನಿಮ್ಮ ಆರೋಗ್ಯ ನಿಮ್ಮ ಒಳ್ಳೆ ರೀತಿಯಲ್ಲಿ ಇರ್ತದೆ ರಕ್ತದಾನ ಮಾಡಿದರೆ ಅಂತೇಳಿ ತಿಳಿಸುತ್ತಾ, ಮುಂದಕ್ಕೆ ಬ್ಲಡ್ ಎಲ್ಲ ಹೊರದು ಕ್ಲಾಟ್ ಆಗಿ ತಲೆಯಿಂದ ಬ್ಲಡ್ ಸುರಿತಿತ್ತು. ಆದರೂ ನೋಡಿದವರೆಲ್ಲ ಯಾರು ಆಕ್ಸಿಡೆಂಟ್ ಆಗಿದೆ, ಹಿಂದೆ ಎಲ್ಲ ಕೇಸ್ ಆಗ್ತದೆ ಅಂತೇಳಿ ನಮಗೆ ಹೆದರಿಕೆ ಇತ್ತು. ಈಗ ಅಂತಹ ಆಕ್ಸಿಡೆಂಟ್ ಆದರೆ ನಾವು ಆಸ್ಪತ್ರೆಗೆ ಸೇರಿಸುವಾಗ ಕೇಸ್ ಏನು ಆಗುವುದಿಲ್ಲ. ಆ ಬಗ್ಗೆ ನಿಮಗೆ ಇದೇ ವೇಳೆ ಏನಪೋಯ ಕಾಲೇಜ್ ಆಸ್ಪತ್ರೆಯ ಶ್ವಾಸಕೋಶ ತಜ್ಞ ಡಾಕ್ಟರ್ ಶರಶ್ಚಂದ್ರ, ಆಸ್ಪತ್ರೆಯ ಡಾಕ್ಟರ್ ಅಜೀಜ್, ಏನಪೋಯ ಕಾಲೇಜು ಆಸ್ಪತ್ರೆಯ ಯೋಗ ಥೆರಪಿಸ್ಟ್, ಜೂನಿಯರ್ ಸಂಶೋಧನಾ ವಿದ್ಯಾರ್ಥಿ ಕುಶಾಲಪ್ಪಗೌಡ ಮತ್ತಿತರರು ಉಪಸ್ಥಿತರಿದ್ದರು.